ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ಎಲ್ಲರಿಗೂ ನಮಸ್ಕಾರ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಸವಿರುಚಿ ಅಂದ ತಕ್ಷಣ ನೆನಪಾಗೋದು ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ, ನೀವು ಹೇಗಿದ್ದೀರಿ? ನಾನು ಕೂಡ ಸೌಖ್ಯ. ನಮ್ಮ ವೀಕ್ಷಕರಂತೂ ನಿಮ್ಗೆ ಗೊತ್ತೇ ಇದೆ, ನೀವು ಬರೋವರೆಗೆ ಕಾಯ್ತಾ ಇರ್ತಾರೆ, ಬಂದ್ಬಿಟ್ಟು ಯಾವುದು ಹೊಸ ರೆಸಿಪಿನ ಮಾಡ್ತೀರಾ ಅಂತ ಕೂಡ ಕಾಯ್ತಾರೆ. ಸೊ ಇವತ್ತಿನ ದಿನ ನಮ್ಮ ವೀಕ್ಷಕರಿಗೆ ಯಾವ ರೆಸಿಪಿನ ಹೇಳಿಕೊಡ್ತಾ ಇದ್ದೀರಾ? ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ಕೊಡುವಂತಹ ಪುಲಾವನ್ನ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ. ಓಕೆ, ನೀವು ಯಾವಾಗಲೂ ಮಾಡೋದು ಡಿಫ್ರೆಂಟ್ ಅಲ್ಲೇ. ಸೊ ಇದರಲ್ಲಿ ಕೂಡ ಏನಾದರೂ ಡಿಫ್ರೆಂಟ್ ಮಾಡ್ತೀರಾ? ಸೊ ನೀವು ಮಾಡುವಂತ ರೆಸಿಪಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೋಯಾ ಚಂಕ್ಸ್ ಪುಲಾವ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಸೋಯಾ ಚಂಕ್ಸ್, ಬಾಸ್ಮತಿ ರೈಸ್ ನಾನು ಇದನ್ನು ತೊಳೆದಿಟ್ಟಿದ್ದೇನೆ, ಅರ್ಧ ಬೌಲ್ನಷ್ಟು ಇದೆ. 1 ಬೌಲ್ನಷ್ಟು ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಸೋಂಪು ಅಂದರೆ ಬಡ ಸೊಪ್ಪು, ಹೋಲ್ ಸ್ಪೈಸಸ್ ಬಿರಿಯಾನಿ ಎಲೆ, ಲವಂಗ, ಚಕ್ಕೆ, ಹಸಿರು ಏಲಕ್ಕಿ ಹಾಗೂ ಕಪ್ಪು ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 2 ಕಾಯಿ ಮೆಣಸು, ಸ್ವಲ್ಪ ಎಣ್ಣೆ. ಗ್ಯಾಸ್ ಆನ್ ಮಾಡಿದೆ, ಬಿಸಿಯಾಗಿದೆ ಈಗ ಪ್ರೆಷರ್ ಕುಕ್ಕರ್. ಅದಕ್ಕೆ ಈ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಸಾಕು. ನಂತರ ಅದಕ್ಕೆ ಈ ಹೋಲ್ ಸ್ಪೈಸಸನ್ನು ಹಾಕ್ತಾ ಇದ್ದೇನೆ: ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಹಾಗೂ 2 ವಿಧದ ಏಲಕ್ಕಿ, ಬಡ ಸೊಪ್ಪು. ಪುಲಾವಿಗೆ ನಾವು ಯಾವತ್ತು ಬಡ ಸೊಪ್ಪನ್ನು ಹಾಕಿದರೆ ಸ್ಪೆಷಲ್ ಆಗಿರುವ ಅರೋಮಾ ಇರ್ತದೆ. ಕರಿಬೇವು, ಈರುಳ್ಳಿ, 2 ಈರುಳ್ಳಿಯನ್ನು ತಗೊಂಡಿದ್ದೇನೆ, ಮೀಡಿಯಂ ಸೈಜ್ ಇದ್ದು. ಈ ಪುಲಾವಲ್ಲಿ ಕ್ಯಾರೆಟ್, ಬೀನ್ಸ್ ಆ ಥರ ಯಾವುದೇ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಇಲ್ಲ, ಕೇವಲ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ. ಸಸ್ಯಾಹಾರಿಗಳ ಮಾಂಸ ಅಂತಲೇ ಹೇಳ್ತಾರೆ ಇದನ್ನು, ಸೋಯಾ ಚಂಕ್ಸನ್ನು. ಪ್ರೋಟೀನ್ ಇದರಲ್ಲಿ ಹೇರಳವಾಗಿದೆ. ಒಂದು ಟೊಮೆಟೊ ಹಣ್ಣನ್ನು ಹಾಕಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಇದೆ, 2 ಕಾಯಿ ಮೆಣಸು, ಈ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ತೊಳೆದಿಟ್ಕೊಂಡಿದ್ದೇನೆ ನಾನು ಬಾಸ್ಮತಿ ರೈಸನ್ನು, ಅರ್ಧ ಬೌಲ್ನಷ್ಟು. ಒಂದು 2 ನಿಮಿಷ ಕೈ ಆಡಿಸ್ತಾ ಇರಬೇಕು. ನಂತರ ಈ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ.
ನಾವು ತವದಲ್ಲಿ ಪುಲಾವ್ ಮಾಡೋದಾದರೆ ಸೋಯಾ ಚಂಕ್ಸ್ ಹಾಗೂ ಅನ್ನವನ್ನು ಬೇಯಿಸಿಟ್ಕೊಳ್ಬೇಕು ಮೊದಲೇ. ಪ್ರೆಷರ್ ಕುಕ್ಕರಲ್ಲಾದರೆ ನಾವು ವಿಸಿಲ್ ತೆಗೆಯುವಾಗ ಅದರೊಟ್ಟಿಗೆ ಬೇಯ್ತದೆ. ಎಸ್, ಈಗ ಅಕ್ಕಿಯನ್ನು ಮೆಷರ್ ಮಾಡಿದ ಗ್ಲಾಸ್ನಲ್ಲಿ 2ರಷ್ಟು ಅಂದರೆ 1 ಬೌಲ್ನಷ್ಟು ಹಾಕಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೇನೆ. ಸಣ್ಣಗೊಂದು ಮಿಕ್ಸ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪೌಡರ್, ಪುಲಾವ್ ಪೌಡರ್ ಮನೆಯಲ್ಲಿ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು ಗರಂ ಮಸಾಲ ಪೌಡರ್ನ ಬದಲಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಪ್ರೆಷರ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದೇ ಒಂದು ವಿಸಿಲ್ ತೆಗೆದ್ರೆ ಸಾಕು, ಕರೆಕ್ಟಾಗಿ ಬೇಯ್ತದೆ. ನೋಡುವ ಹೇಗೆ ಬಂದಿದೆ ಅಂತ. ವಾವ್, ಸಖತ್ತಾಗಿದೆ. ನೋಡುವ ದಿವ್ಯ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ, ಹೇಗಾಗಿದೆ ಅಂತ ಅವರೇ ಹೇಳ್ತಾರೆ ಟೇಸ್ಟ್. ಅವರೇ ನೋಡಿ, ಬಿಸಿ ಬಿಸಿ ಸೋಯಾ ಚಂಕ್ಸ್ ಪುಲಾವ್ ರೆಡಿ ಆಗಿದೆ. ಅಂದ್ರೆ ಮಕ್ಕಳು ನಾರ್ಮಲಿ ತರಕಾರಿಯನ್ನು ಯಾವ ತರ ಅಂದ್ರೆ ಈ ತರ ತೆಗೆದಿಡ್ತಾರೆ. ಸೊ ಅದ್ರ ಬದಲಿಗೆ ನಾನು ಹೈ ಪ್ರೋಟೀನ್ ಇರುವಂತಹ ಸೋಯಾ ಚಂಕ್ಸ್ ಅನ್ನ ಯೂಸ್ ಮಾಡಿ ಮಾಡಿದ್ದೇನೆ. ಅದೇ ಯಾವುದು ವೆಜಿಟೇಬಲ್ಸ್ ಹಾಕಲಿಲ್ಲ, ಒಂಥರ ಡಿಫ್ರೆಂಟ್ ಆಗಿ ಪಲಾವ್ ಮಾಡಿದ್ದೀರಾ. ಸೊ ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಸೋಯಾ ಚಂಕ್ಸ್ ಇಂದ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ಪಲಾವ್ ಅನ್ನು ಹೇಳಿಕೊಟ್ಟಿದ್ದಾರೆ. ಸೊ ತರಕಾರಿ ಎಲ್ಲ ಹುಡುಕುವ ಅಗತ್ಯನೇ ಇಲ್ಲ, ಖಾಲಿ ಸೋಯಾ ಚಂಕ್ಸ್ ಮಾತ್ರ ಇದ್ರೆ ಸಾಕು. ಇದಕ್ಕೆ ತುಂಬಾ ಟೇಸ್ಟಿ ಆಗಿರುವಂತ ಆಗ್ಬೋದು. ನಾನು ಟೇಸ್ಟ್ ಮಾಡ್ತೇನೆ. ನೀವು ಇದು ನೋಡಿದ್ರಲ್ಲಿ ಏನಾದರೂ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರೆ ಇನ್ನೊಂದ್ಸಲ ನಡ್ಕೊಂಡು ಬನ್ನಿ. ಸೋಯಾ ಚಂಕ್ಸ್ ಪುಲಾವ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಸೋಯಾ ಚಂಕ್ಸ್, ಬಾಸ್ಮತಿ ರೈಸ್ ನಾನಿದನ್ನು ತೊಳೆದಿಟ್ಟಿದ್ದೇನೆ, ಅರ್ಧ ಬೌಲ್ನಷ್ಟು ಇದೆ. 1 ಬೌಲ್ನಷ್ಟು ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಸೋಂಪು ಅಂದರೆ ಬಡ ಸೊಪ್ಪು, ಹೋಲ್ ಸ್ಪೈಸಸ್ ಬಿರಿಯಾನಿ ಎಲೆ, ಲವಂಗ, ಚಕ್ಕೆ, ಹಸಿರು ಏಲಕ್ಕಿ ಹಾಗೂ ಕಪ್ಪು ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 2 ಕಾಯಿ ಮೆಣಸು, ಸ್ವಲ್ಪ ಎಣ್ಣೆ. ಗ್ಯಾಸ್ ಆನ್ ಮಾಡಿದೆ, ಬಿಸಿಯಾಗಿದೆ ಈಗ ಪ್ರೆಷರ್ ಕುಕ್ಕರ್. ಅದಕ್ಕೆ ಈ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಸಾಕು. ನಂತರ ಅದಕ್ಕೆ ಈ ಹೋಲ್ ಸ್ಪೈಸಸನ್ನು ಹಾಕ್ತಾ ಇದ್ದೇನೆ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಹಾಗೂ 2 ವಿಧದ ಏಲಕ್ಕಿ, ಬಡ ಸೊಪ್ಪು. ಪುಲಾವಿಗೆ ನಾವು ಯಾವತ್ತು ಬಡ ಸೊಪ್ಪನ್ನು ಹಾಕಿದರೆ ಸ್ಪೆಷಲ್ ಆಗಿರುವ ಅರೋಮಾ ಇರ್ತದೆ. ಕರಿಬೇವು, ಈರುಳ್ಳಿ, 2 ಈರುಳ್ಳಿಯನ್ನು ತಗೊಂಡಿದ್ದೇನೆ ಮೀಡಿಯಂ ಸೈಜ್ ಇದ್ದು. ಈ ಪುಲಾವಲ್ಲಿ ಕ್ಯಾರೆಟ್, ಬೀನ್ಸ್ ಆ ಥರ ಯಾವುದೇ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಇಲ್ಲ, ಕೇವಲ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ. ಸಸ್ಯಾಹಾರಿಗಳ ಮಾಂಸ ಅಂತಲೇ ಹೇಳ್ತಾರೆ ಇದನ್ನು, ಸೋಯಾ ಚಂಕ್ಸನ್ನು. ಪ್ರೋಟೀನ್ ಇದರಲ್ಲಿ ಹೇರಳವಾಗಿದೆ.
ಈಗ ಒಂದು ಟೊಮ್ಯಾಟೊ ಹಣ್ಣನ್ನು ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಇದೆ. ಎರಡು ಕಾಯಿ ಮೆಣಸು, ಈ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ತೊಳೆದಿಟ್ಕೊಂಡಿದ್ದೇನೆ ನಾನು ಬಾಸ್ಮತಿ ರೈಸನ್ನು, ಅರ್ಧ ಬೌಲ್ನಷ್ಟು. ಒಂದು 2 ನಿಮಿಷ ಕೈ ಆಡಿಸ್ತಾ ಇರಬೇಕು. ನಂತರ ಈ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ. ನಾವು ತವದಲ್ಲಿ ಪುಲಾವ್ ಮಾಡೋದಾದರೆ ಸೋಯಾ ಚಂಕ್ಸ್ ಹಾಗೂ ಅನ್ನವನ್ನು ಬೇಯಿಸಿಟ್ಕೊಳ್ಬೇಕು ಮೊದಲೇ. ಪ್ರೆಷರ್ ಕುಕ್ಕರಲ್ಲಾದರೆ ನಾವು ವಿಸಿಲ್ ತೆಗೆಯುವಾಗ ಅದರೊಟ್ಟಿಗೆ ಬೇಯ್ತದೆ. ಎಸ್, ಈಗ ಅಕ್ಕಿಯನ್ನು ಮೆಷರ್ ಮಾಡಿದ ಗ್ಲಾಸ್ನಲ್ಲಿ 2ರಷ್ಟು ಅಂದರೆ 1 ಬೌಲ್ನಷ್ಟು ಹಾಕಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೇನೆ. ಸಣ್ಣಗೊಂದು ಮಿಕ್ಸ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪೌಡರ್, ಪುಲಾವ್ ಪೌಡರ್ ಮನೆಯಲ್ಲಿ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು ಗರಂ ಮಸಾಲ ಪೌಡರ್ನ ಬದಲಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಪ್ರೆಷರ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದೇ ಒಂದು ವಿಸಿಲ್ ತೆಗೆದ್ರೆ ಸಾಕು, ಕರೆಕ್ಟಾಗಿ ಬೇಯ್ತದೆ. ನೋಡುವ ಹೇಗೆ ಬಂದಿದೆ ಅಂತ. ವಾವ್, ಸಖತ್ತಾಗಿದೆ. ನೋಡುವ ದಿವ್ಯ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ, ಹೇಗಾಗಿದೆ ಅಂತ ಅವರೇ ಹೇಳ್ತಾರೆ ಟೇಸ್ಟ್. ಎಸ್ ವೀಕ್ಷಕರೇ, ನಾನೀಗ ನನ್ನ ಕೈಯಲ್ಲಿ ಪಲಾವ್ ಇದೆ, ಇದನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತೇಳಿ. ನಿಧಾನ, ಬಿಸಿ ಇರ್ಬೋದು. ಏನು ಬಿಸಿಯಾಗಿದೆಯಾ? ಬಿಸಿ ಇಲ್ಲ, ಟೇಸ್ಟ್ ಆಗಿದೆ. ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಆಗಿದೆ ಮೇಡಮ್. ಅದರಲ್ಲಿ ಹಾಕಿರುವಂತಹ ಮಸಾಲಾ ಟೇಸ್ಟ್ ಉಂಟಲ್ಲ, ತುಂಬಾನೇ ಟೇಸ್ಟ್ ಕೊಡ್ತಾ ಇದೆ. ಮಸಾಲಾವನ್ನ ಯೂಸ್ ಮಾಡಿದ್ದೇನೆ ನಾನು, ಇಂಗ್ರೀಡಿಯೆಂಟ್ಸ್. ನೀವು ಹೇಳಿದಾಗೆ ನಾನ್ ವೆಜ್ ತಿನ್ನದವರಿಗೆ ಪ್ರೋಟೀನ್ ಆಗಿರುವಂತಹ ಈ ಒಂದು ರೆಸಿಪಿಯು ತುಂಬಾನೇ ಒಳ್ಳೇದ್ ರೀತಿಯಾಗಿ ಹೇಳಿಕೊಟ್ಟಿದ್ದೀರಾ ಇವತ್ತು. ತುಂಬಾ ಖುಷಿ ಆಯ್ತು, ತುಂಬಾ ಟೇಸ್ಟ್ ಕೂಡ ಇತ್ತು. ಎಸ್ ವೀಕ್ಷಕರೇ, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಆಗಿದೆ ಇವತ್ತಿನ ಈ ಒಂದು ಪಲಾವು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗ್ತದೆ. ಎಸ್, ಇಂತಹ ಒಂದು ಈಸಿ ಆಗಿರುವಂತಹ ಮತ್ತೆ ಡಿಫ್ರೆಂಟ್ ಆಗಿ ಒಂದು ಏನೋ ವೆಜಿಟೇಬಲ್ ಏನು ಹಾಕದೆ ಮಾಡಿರುವಂತಹ ಪಲಾವ್ ನಮ್ಮ ವೀಕ್ಷಕರಿಗೆ ನಮಗೆ ಹೇಳಿಕೊಟ್ಟಿದ್ದೀರಾ. ತುಂಬಾನೇ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಸೋಯಾ ಚಂಕ್ಸ್ ಇಂದ ಒಂದು ಪಲಾವನ್ನು ಹೇಳಿಕೊಟ್ಟಿದ್ರು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನಾ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ.